Maestro Productions presents in association with Namma TV, hence Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Marjal Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Fizo Mall, Costume Partner Off Limits, Web Partner NewsKarnataka.com. ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲವೇ, ಇಲ್ಲಿ ಏಕೆ ಪ್ರೀತಿ ಬಂದಿದೆ, ಇಂದು ಥೀಮು ಅದೇ ಅಲ್ಲವೇ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದಂಥ ಸ್ವಾಗತವನ್ನ ನೀಡ್ತಾ ಇಂದಿನ ಸುತ್ತು ದಟ್ ಇಸ್ ಲವ್ ಆ್ಯಂಡ್ ಹೇಟ್, ಪ್ರೀತಿ ಹಾಗೂ ದ್ವೇಷ. ನಮ್ಮ ಎಲ್ಲರ ಜೀವನದಲ್ಲೂ ಈ ಕಾನ್ಸೆಪ್ಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಒಂದು ಗಂಡ ಹೆಂಡತಿ ಇರ್ಬೋದು, ತಾಯಿ ಮಗು ಇರ್ಬೋದು, ಪ್ರಿಯತಮ ಪ್ರೇಯಸಿ ಆಗಿರ್ಬೋದು, ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ಬೋದು, ಗ್ರೂಪ್ ಆಫ್ ಎಂಪ್ಲಾಯೀಸ್ ಇರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ನೆರೆಕೆರೆಯವರು ಆಗಿರ್ಬೋದು, ಎಲ್ಲರ ಮಧ್ಯದಲ್ಲೂ ಪ್ರೀತಿ ದ್ವೇಷ ಅನ್ನುವಂತಹ ಈ ಸರ್ವೇ ಸಾಮಾನ್ಯವಾದಂತಹ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಆ ಕಾನ್ಸೆಪ್ಟನ್ನು ಹಿಡ್ಕೊಂಡು ನಮ್ಮ ಈ ದಿನದ ಕ್ವಾರ್ಟರ್ ಫೈನಲ್ಸ್ ರೌಂಡನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ಆಗಿರುವಂತಹ ನಮ್ಮ ಟಿವಿ ಹಾಗೂ ಮೇಸ್ಟ್ರೋ ಪ್ರೊಡಕ್ಷನ್ಸ್ನ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಹೆಮ್ಸ್ ಡೇರ್ ಟು ಡಾನ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಪ್ರೀತಿ ಮಾಡೋರು ಪ್ರೀತಿ ಮಾಡೋರನ್ನ ಪ್ರೀತಿಯಿಂದ ಪ್ರೀತಿ ತೋರಿಸಿದ್ರೆ ಪ್ರೀತಿಯನ್ನ ಪಡೆದುಕೊಳ್ಳೋರು ಇನ್ನಷ್ಟು ಪ್ರೀತಿಯಿಂದ ಪ್ರೀತಿಯನ್ನ ನೀಡ್ತಾರೆ. ಅರ್ಥ ಆಯ್ತಾ? ನನಗೂ ಅರ್ಥ ಆಗಲಿಲ್ಲ. ಏನಂದರೆ ಟಾಪಿಕ್ ಎಂಡ್ ಆಗಬೇಕಾದ್ರೆ ಪ್ರೀತಿ ದ್ವೇಷ ಟಾಪಿಕ್ ಇರುವಾಗ ವಿಜಯಿಸೋದು, ಗೆಲ್ಲೋದು, ಟಾಪ್ ವಿನ್ನರ್ ಆಗೋದು ಪ್ರೀತಿ ಮಾತ್ರ. ಆದರೆ ಇವತ್ತು ಇಲ್ಲಿ ಟಾಪ್ ವಿನ್ನರ್ಸ್ ಯಾರು ಆಗ್ತಾರೆ, ಎಲಿಮಿನೇಷನ್ ಯಾರಾಗ್ತಾರೆ, ಡೇಂಜರ್ ಝೋನಿಗೆ ಯಾರು ಹೋಗ್ತಾರೆ, ಪರ್ಫಾರ್ಮರ್ ಆಫ್ ದಿ ಎಪಿಸೋಡ್ ಯಾರಾಗ್ತಾರೆ ಅಂತ ಹೇಳಬೇಕಾದ್ರೆ ನಮ್ಮ ಪ್ರೀತಿಯ ಜಡ್ಜಸ್ ಬರಲೇಬೇಕು. ಸೊ ಲೆಟ್ಸ್ ವೆಲ್ಕಮ್ ದ ಲವಿಂಗ್ ಲವಬಲ್ ಆ್ಯಂಡ್ ದ ಲವರ್ ಗರ್ಲ್ ಪೂಜಾ ಶೆಟ್ಟಿ. ಎಸ್, ವೈಟ್ ಆ್ಯಂಡ್ ರೆಡ್, ಪೀಸ್ ಆ್ಯಂಡ್ ಲವ್. ಯು ಡೋಂಟ್ ಹ್ಯಾವ್ ಹೇಟ್, ದ್ವೇಷ ಅಂತ ನಿಮ್ಮ ಲೈಫಲ್ಲಿ ಇಲ್ವೇ ಇಲ್ಲ ಅಲ್ವಾ? ಇಲ್ವೇ ಇಲ್ಲ. The next to you, the cute, charming Kishore Raman. Everybody loves you, but you are in total black. What's the secret? Loving guy only. Love is all within you. You just want to show the black side. Yes, of course. Tule irna mic gla red patti paadidere. That means whatever you touch also is lovely. Yeah. Welcome to the show. Okay. Next we have again our champion in red and white, dashing Sanjay sir. Welcome. Today, our super guru is all over in red and little bit of green. Of course, the evergreen super guru, Deepali Kamatkone. ಹೆಮ್ಸ್ ಡೇರ್ ಟು ಡಾನ್ಸ್ ಕಾರ್ಯಕ್ರಮ ಇಷ್ಟೊಂದು ಹಿಟ್ ಆಗಬೇಕಾದ್ರೆ, ಪಾಪ್ಯುಲರ್ ಆಗಬೇಕಾದ್ರೆ ಆಫ್ ಕೋರ್ಸ್ ಸ್ಪಾನ್ಸರ್ಸ್ ಹಾಗೂ ನಮ್ಮ ಟಿವಿ, ಮೇಸ್ಟ್ರೋ ಪ್ರೊಡಕ್ಷನ್ಸ್, ನಮ್ಮ ಎಲ್ಲ ಟೀಮ್ನವರ ಸಹಕಾರ ಅಷ್ಟೇ ಇದೆ. ಅದರ ಜೊತೆಗೆ ನಮ್ಮ ಥೀಮ್ ಸಾಂಗನ್ನು ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ ಅವರ ಸಹಕಾರ ಕೂಡ ಅಷ್ಟೇ ಇದೆ. ಯಾಕಂದರೆ ಆ ಸಾಂಗ್ನಿಂದಾಗಿ ತುಂಬ ಪಾಪ್ಯುಲಾರಿಟಿಯನ್ನು ಪಡೆದಂಥ ಹೆಮ್ಸ್ ಡೇರ್ ಟು ಡಾನ್ಸ್ ಅವರು ಇವತ್ತು ನಮ್ಮ ಈ ಸಂಚಿಕೆಯ ವಿಶೇಷ ಅತಿಥಿಯಾಗಿ ಬರ್ತಾ ಇದ್ದಾರೆ. ಹಿ ಈಸ್ ಅ ಬಾರ್ನ್ ಸಿಂಗರ್, ಅ ಟ್ಯಾಲೆಂಟೆಡ್ ಎಂಟರ್ಟೈನರ್, ಟೋಟಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಡಾನ್ಸರ್ ಕೂಡ ಹೌದು, ಹಾಡುಗಾರಿಕೆಯನ್ನು ಮಾಡ್ತಾರೆ. ಒಂದು ಎಷ್ಟೇ ಜನ, ಸಾವಿರಾರು ಜನ ಇದ್ದರೂ ಕ್ರೌಡನ್ನು ಎಂಟರ್ಟೈನ್ಮೆಂಟ್ ಮಾಡುವಂಥ ಒಂದು ಕೆಪಾಸಿಟಿ ಹೊಂದಿರುವಂತಹ ಕರಾವಳಿ ಕರ್ನಾಟಕದ ಈ ಕಲಾವಿದ ಇದೀಗ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಓವರ್ಸೀಸ್ ಕೂಡ ಅವರ ಹೆಸರನ್ನು ಯಶಸ್ಸಿನತ್ತ ತಗೊಂಡು ಹೋಗ್ತಾ ಇದ್ದಾರೆ. ಅವರು ಯಾರು ಅಂತ ಹೇಳಬೇಕಾದ್ರೆ ಇಟ್ಸ್ ದ ಒನ್ ಅಂಡ್ ಓನ್ಲಿ ದ ಮೋಸ್ಟ್ ಟ್ಯಾಲೆಂಟೆಡ್ ಸಿಂಗರ್, ಡಾನ್ಸರ್, ಎಂಟರ್ಟೈನರ್ ಪ್ರಕಾಶ್ ಮಾದೇವನ್. 3, 2, 1, here we go. चाहे खुशियाँ हो या गम, चलो दुनिया बुला दे हम, खुल के है जीना अब तुम दम से. चलो आओ नच के दिखा, नच नच के सबको हिला, बनना है एक पहचान, कर दे फैसला.
wonderful daring है तो let's dance and to see them dancing उससे भी ज़्यादा daring चाहिए because यहाँ पे जो आए हैं कहाँ से आए हैं. So Prakash, it's a pleasure having you. ಕರಾವಳಿ ಕರ್ನಾಟಕದ ಫಸ್ಟ್ ಟೈಮ್ ಗ್ರೂಪ್ ಡಾನ್ಸಿಂಗ್ ರಿಯಾಲಿಟಿ ಶೋ ಈತ್ ಮಲ್ಲ ಮಟ್ಟದ ನಡ್ತೊಂದುಂಡು ಆ್ಯಂಡ್ ಈರ ಐತ ಒಂಜಿ ಮೇನ್ ಸಾಂಗ್ ಅನ್ನು ಕ್ರಿಯೇಟ್ ಮಲ್ದಾರ್ ಎಂಚ ಒಂದುಂಡು ಆ್ಯಂಡ್ ಈ ವೇದಿಕೆಗೆ ಬರ್ತದೆ ಎಂಚ ಒಂದುಂಡು. ಥ್ಯಾಂಕ್ ಯು ಸೌಜನ್ಯ. ಸುರುಕಾದ ನಮ್ಮ ಟಿವಿದ ಮಾತಿರೆಗ್ಲ ನಮಸ್ಕಾರ ಬಂದಂದ್ರಲ್ಲ ಮಲ್ಲಬಟ್ಟದ ರಿಯಾಲಿಟಿ ಶೋಸ್ ಮ್ಯಾಸ್ಟ್ರೋ ಪ್ರೊಡಕ್ಷನ್ಸ್ ಅಂಜನೆ ನಮ್ಮ ಟಿವಿದ ಕುಲ್ ಮಲ್ತೊಂದುಲ್ಲೇರು ಭಾರಿ ಖುಷಿ ಆಪುಂಡು ಸೌಜನ್ಯ. ದಯಪಂಡ ನಮ್ಮ ಕುಡ್ಲಾಡು ತುಳುನಾಡು ನಮ್ಮ ಊರುಡು ಎಂಚಿನನೇ ಫಂಕ್ಷನ್ ಆಂಡಲ್ಲ ಒಂಜಿ ಸಿನಿಮಾ ರಿಲೀಸ್ ಆಂಡಲ್ಲ ಎಂಚಿನ ಎಲ್ಲಿಯ ಮಟ್ಟದ ಪ್ರೋಗ್ರಾಮ್ ಆಂಡಲ್ಲ ಮಲ್ಲ ಮಟ್ಟದ ಫಂಕ್ಷನ್ ಆಂಡಲ್ಲ ಎಂಕ್ಲೆ ಭಾರಿ ಖುಷಿ. ದಯಪಂಡ ನಮ್ಮ ಕುಡ್ಲ ತುಳುನಾಡು ಪರಶುರಾಮನ ಸೃಷ್ಟಿಡು ಎಂಚಿನ ಆಂಡಲ ಐಕೊಂಜಿ ಎಡ್ಡೆ ಶಕ್ತಿ ಉಪ್ಪುಂಡು ಮಾತಾ ಇಂಕಲ ನಂಬಿಕೆ ಅಂಚನೆ ಈ ರಿಯಾಲಿಟಿ ಶೋಸ್ಲ ಅಂಚ ಆತೆ ಅತ್ತು ಈ ನೆತ್ತ ಸಾಂಗ್ನ ಸಿಂಗ್ ಮಲ್ಪನ ಭಾಗ್ಯಲ ಎಂಕ್ ತಿಕ್ಕದಂಡು ಭಾರಿ ಖುಷಿತ ವಿಷಯ ಅವಲ್ಲ ಎಡ್ಡೆ ಟ್ಯೂನ್ ಭಾರಿ ಖುಷಿ ಆಂಡು ಖುಷಿ ಅವೇನ್ ಸಿಂಗ್ ಮಲ್ಪನಾನೇ ಒಂಥರ ಜೋಶ್ ಬರ್ಪುಂಡು ಅಂಚಾದ ಮುಲ್ಪಲ ಅಂಚೇನೆ ಆ ಸಾಂಗ್ ಸಿಂಗ್ ಮಲ್ಪನಲ್ಲ ಆಟೋಮೆಟಿಕ್ ಆದ ಸ್ಪಿರಿಟ್ ಹೊಲ್ತು ಬರ್ಪುಂಡು ಗೊತ್ತಿಜಿ ಅಂಚದ ಮಾತೆಲ್ಲ ಎಂದು ಪೇರೆ ಡ್ಯಾನ್ಸಿಗೆ ಬೈತೀನಿ ತುಂಬ ಡ್ಯಾನ್ಸರ್ ಆದಿತ್ತೆ ಒಂದು 2 ಸ್ಟೆಪ್ ಹೆಂಗೆ ಗೊತ್ತುಂಡು ಅಂಚ ಅದು ಮಲ್ಪನ ಅಂಚಿನ ಬೊಕ್ಕರ ಮಾತೆರೆಗ್ಲ ವಿಶೇಷ ಪನೊಂದು ಈ ರಿಯಾಲಿಟಿ ಶೋಸ್ ಈ ಕಾಂಪಿಟೇಷನ್ ಡೇರ್ ಪೂರ ಪಾರ್ಟಿಸಿಪೇಟ್ ಮಲ್ತೊಂದುಲ್ಲೇರು ಅಕ್ಲಿಗ್ಲ ಮಾತೆರೆಗ್ಲ ಗುಡ್ ವಿಶಸ್ ಪನೊಂದು ಆಲ್ ದ ವೆರಿ ಬೆಸ್ಟ್ ಮಾತೆ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್, ಇಟ್ಸ್ ಅ ಪ್ಲೆಜರ್ ಹ್ಯಾವಿಂಗ್ ಯು. ಇರ್ಬೋದು ಎಂಕಲ್ನ ಸ್ಪೆಷಲ್ ಸೀಟೆಡ್ ಕುಲ್ಲೋಡು ಇನಿ ಈರ್ ಕಮೆಂಟ್ ಮಲ್ಪನಾಗ ಪ್ರತಿಯೊಂಜಿ ಟೀಮಿಗ್ಲ ಒಂಜಿ ಪದ್ಯದ ಮೂಲಕ ಒಂಜಿ ಸಾಂಗ್ ದ ಮೂಲಕ ಕಮೆಂಟ್ಸ್ ಕೊರೋಡು ಆ್ಯಂಡ್ ದ ಥೀಮ್ ಇಸ್ ಲವ್ ಆ್ಯಂಡ್ ಹೇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಇಟ್. ಓಕೆ, ಸೂಪರ್ ಗುರು ಫೀಲಿಂಗ್ ವೆರಿ ಕೂಲ್, feeling at home alva, because the sofa our super guru is sitting and the beautiful big lounge sofa our Prakash sir is sitting is sponsored by At Home Furnishing. Thank you to our sponsors. ade ರೀತಿಯಲ್ಲಿ ಹೆಮ್ಸ್ ಡೇ ಟು ಡಾನ್ಸ್ ಟೈಟಲ್ ಸ್ಪಾನ್ಸರ್ಸ್ ಆಗಿದ್ದಾರೆ. ಹೆಮ್ಸ್ ಹೆಲ್ತ್ ಕಾನ್ಷಿಯಸ್ ಫುಡ್ ಪ್ರಾಡಕ್ಟ್ಸ್ ಪವರ್ಡ್ ಬೈ ಭೂಮಿ ವಿಲ್ಲಾಸ್ ಮಡಿಕೇರಿ ಅಂಡ್ ಕೂರ್ಗ್, prophippo.com ಹಾಗೂ ಗಡಿ ಡಿಟರ್ಜೆಂಟ್ ಪೌಡರ್. ಥ್ಯಾಂಕ್ ಯು ಸೋ ಮಚ್ ಟು ಅವರ್ ಸ್ಪಾನ್ಸರ್ಸ್. ಅದೇ ರೀತಿಯಲ್ಲಿ ನಮ್ಮ ವೆನ್ಯೂ ಸ್ಪಾನ್ಸರ್ಸ್ ಆಗಿದ್ದಾರೆ ಫೋರಮ್ ಫಿಜಾ ಮಾಲ್, ವಾರ್ಡ್ರೋಬ್ ಅಂಡ್ ಕ್ಲೋದಿಂಗ್ ಬೈ ಆಫ್ ಲಿಮಿಟ್ಸ್ ಅಂಡ್ ಫಾತಿಮಾ ಕಲೆಕ್ಷನ್ಸ್. ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇಟ್ಸ್ ಟೈಮ್ ಫಾರ್ ಆ ಫಸ್ಟ್ ಕಂಟೆಸ್ಟೆಂಟ್ ಸಂಜಯ್ ಸರ್. ಐ ಥಿಂಕ್ ಇವತ್ತು ನಿಮ್ಮ ಟೀಮಿಂದ ಫಸ್ಟ್ ಟೀಮ್ ಬರ್ತಾ ಇದೆ, ರೈಟ್? Before we go on to the team, I would like to ask you, love ಅಂತ ಹೇಳಿದ ತಕ್ಷಣ ಫಸ್ಟ್ ನಿಮಗೆ ನೆನಪಾಗುವಂಥ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಯಾರು? ಮೈ ಮಾಮ್. ಯೋರ್ ಮಾಮ್. ಎಸ್, ಜಗತ್ನಲ್ಲಿ ಎಲ್ಲದಕ್ಕಿಂತ ಮಿಗಿಲಾದಂಥ ತುಂಬ ಪ್ಯೂರ್ ಫಾರ್ಮ್ ಆಫ್ ಲವ್ ಅಂದರೆ ದಟ್ ಈಸ್ ಬಾಂಡಿಂಗ್ ಬಿಟ್ವೀನ್ ದ ಪೇರೆಂಟ್, ಮದರ್ ಆ್ಯಂಡ್ ಚೈಲ್ಡ್. ಸೊ ಬ್ಯೂಟಿಫುಲ್. ಸಂಜಯ್ ಸರ್, ವಿ ರೆಸ್ಪೆಕ್ಟ್ ಯೋರ್ ಫೀಲಿಂಗ್ಸ್ ಫಾರ್ ಯೋರ್ ಮಾಮ್. Blessings from your mom, and we go on to the team from your champions. Thank you, Saujanya. For the love and hate from my team, Team Falcon is going to show them what is love is. Okay, Falcons are going to show us what love is. प्यार क्या होता है? अब जानो Falcon से. Over to the champions. Daddy, Daddy, Daddy. और मम्मी कहाँ है? बताइए ना, मम्मी कहाँ है? और मम्मी चाची के यहाँ गई हैं। लेकिन मुझे स्कूल के लिए कौन तैयार करेगा? मैं तैयार करूँगा बेटा। और मेरा स्कूल बैग कौन भरेगा? मैं भरूँगा मैं। लेकिन मुझे स्कूल कौन लेकर जाएगा? अरे बाबा, मैं ले जाऊँगा। अकेले हम अकेले तुम, जो हम तुम संग है तो फिर क्या गम। तू मेरा दिल, तू मेरी जान। Oh, I love you, Daddy. तू मासूम, तू शैतान। But you love me, Daddy. तू मेरा दिल, तू मेरी जान। Oh, I love you, Daddy. तू मासूम, तू शैतान। But you love me, Daddy.
ऑफिस टाइम किसी लव यू हैव फन I am sorry. Patient is no more. किसे पूछूं है ऐसा क्यों बेजुबां सा ये जहां है। खुशी के पल कहाँ ढूंढूं बेनिशां सा वक्त भी यहाँ है। जाने कितने लबों पे गिले हैं जिंदगी से कई फासले हैं। पसीजते हैं सपने की आंखों में लकीर जब छूटे इन हाथों से यूं बेवजह। जो भेजी थी दुआ वो जाके आसमां से यूं टकरा गई कि आ गई है लौट के सदा। जो भेजी थी दुआ वो जाके आसमां से यूं टकरा गई कि आ गई है लौट के सदा। पेशेंट नंबर 406 का अब कुछ नहीं हो सकता। उसे अभी भी लगता है कि उसके मरे हुए पिता उसके पास है, उसके साथ है, अभी भी जिंदा है, अभी भी जिंदा है, अभी भी जिंदा है। डर मत बेटा, मैं बनूंगा तेरे जीने का हौसला। ये हौसला कैसे झुके, ये हौसला कैसे झुके, ये आरज़ू कैसे रुके। मंजिल मुश्किल तो क्या, धुंधला साहिल तो क्या, तन्हा ये दिल तो क्या। देखो कौन आया है। सर, आप किसे गोद लेना चाहेंगे? रिश्ते भरोसे चाहत यकीन उन सब का दामन अब चाक है। दिल में ये शोर है क्यों, ईमान कमजोर है क्यों, नाजुक ये डोर है क्यों। ಫ್ಯಾಲ್ಕನ್ಸ್ ಡಾನ್ಸ್ ಟೀಮ್ ಪರ್ಫಾರ್ಮೆನ್ಸ್ ನೋಡಿ ನಾನು ಎಷ್ಟು ಭಾವಕಳಾಗಿದ್ದೇನೆ ಅಂದರೆ ಐ ಕೆನಾಟ್ ಟಾಕ್. ನನ್ನನ್ನು ಬಿಡಿ, ಅಲ್ಲಿ ಎದುರುಗಡೆ ಕೂತಿರುವಂತಹ ಪೇರೆಂಟ್ಸ್ ಒಬ್ಬೊಬ್ಬರ ಮುಖ ನೋಡಿದರೆ ಕಣ್ಣೀರು ತುಂಬಿಸ್ಕೊಂಡು ದೇ ರಿಯಲಿ ಇಮೋಷನಲ್. ಸೊ ಮೊದಲಿಗೆ ಐ ವಾಂಟ್ ಆಲ್ ದ ಪೇರೆಂಟ್ಸ್ ಟು ಕಮ್ ಅಂಡ್ ಹಗ್ ಯೋರ್ ಕಿಡ್ಸ್ ಪ್ಲೀಸ್. तू मेरा दिल, तू मेरी जान, ओह आई लव यू डैडी। तू मासूम, तू शैतान, But you love me daddy। तू मेरा दिल। ವೀಕ್ಷಕರೇ, ಇದನ್ನು ರಿಯಾಲಿಟಿ ಡ್ಯಾನ್ಸ್ ಶೋ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದಕ್ಕೋಸ್ಕರ. ಏನು ರಿಯಲ್ ಲೈಫಲ್ಲಿ ಆಗುತ್ತಾ ಅದನ್ನೇ ಅವರು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾರೆ. ಒಂದು ಪುಟ್ಟ ಹುಡುಗಿ ತಮ್ಮ ತಾಯಿಯನ್ನು ಕಳೆದುಕೊಂಡು ತಂದೆ ಜೊತೆ ಸ್ವಲ್ಪ ಬಾಂಡಿಂಗ್ ಆಗಿದೆ ಅಂತ ಅಂದ್ಕೊಂಡ ತಕ್ಷಣ ತಂದೆಯನ್ನು ಕೂಡ ಕಳ್ಕೊಳ್ತಾಳೆ.
ಮೆಂಟಲ್ ಇಂಬ್ಯಾಲೆನ್ಸ್ ಆಗಿ ಅನಾಥಾಶ್ರಮಕ್ಕೆ ಹೋಗಿ ರಿಹ್ಯಾಬ್ ಸೆಂಟ್ರಿಗೆ ಹೋಗಿ ಯಾರಾದರೂ ದತ್ತು ತಗೊಳ್ಬೇಕಂತ ಎದುರುಗಡೆ ಬಂದರೂ ತನ್ನ ತಂದೆ ತಾಯಿ ಅಲ್ಲ, ನಮ್ಮವರಲ್ಲ ಅಂತ ಹೇಳಿಕೊಂಡು ಆ ಮಿಸ್ಸಿಂಗ್ ಪಾರ್ಟ್ ಈಸ್ ಆಲ್ವೇಸ್ ದೇರ್. ಸೊ ಪೇರೆಂಟ್ಸ್ ಆರ್ ಪೇರೆಂಟ್ಸ್, ತಂದೆ ಆಗಿರಲಿ ತಾಯಿ ಆಗಿರಲಿ, ಆ ಬಾಂಡಿಂಗ್ ಈಸ್ ದ ಬೆಸ್ಟ್ ಬಾಂಡಿಂಗ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ನಮ್ಮ ಈ ದಿನದ ಟಾಪಿಕ್ ಪ್ರೀತಿ ದ್ವೇಷ ಇದಕ್ಕೆ ಒಂದು ಉತ್ತಮವಾದಂಥ ಒಂದು ಓಪನಿಂಗನ್ನು ಕೊಟ್ಟಿದ್ದಾರೆ ಫ್ಯಾಲ್ಕನ್ಸ್ ಡಾನ್ಸ್ ಗ್ರೂಪ್. ಥ್ಯಾಂಕ್ ಯು ಸೋ ಮಚ್. ಇಟ್ ಹ್ಯಾಸ್ ಬೀನ್ ಅನ್ ಎಕ್ಸಲೆಂಟ್ ಓಪನಿಂಗ್, ಅನ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಇಟ್ ಹ್ಯಾಸ್ ಟಚ್ಡ್ ಡೈರೆಕ್ಟ್ ಹಿಯರ್. ಪೇರೆಂಟ್ಸನ್ನು ನಾನು ಇಲ್ಲಿ ವೇದಿಕೆ ಮೇಲೆ ಕರೆದಿದ್ದೇನೆ, ಯಾಕಂದರೆ ಮಕ್ಕಳು ಅಲ್ಲಿ ಪರ್ಫಾರ್ಮ್ ಮಾಡುವಾಗ ಅವರು ಯಾವ ರೀತಿಯ ಇಮೋಷನ್ಸನ್ನು ಫೀಲ್ ಮಾಡ್ತಾಯಿದ್ರು, ಅದೇ ರೀತಿಯಲ್ಲಿ ತಾಯಂದಿರಾದಂಥ ನೀವು ಅದನ್ನು ಫೀಲ್ ಮಾಡಿಕೊಂಡು ಕಣ್ಣೀರು ಸುರಿಸ್ತಾ ಇದ್ರಿ. ಹೇಗೆ ಅನ್ನಿಸ್ತಾ ಇತ್ತು ಈಗ ಪರ್ಫಾರ್ಮೆನ್ಸ್ ಆದಮೇಲೆ, ಅಥವಾ ನಿಮ್ಮ ಮಕ್ಕಳ ಬಾಂಡಿಂಗ್ ಇಂಥ ಒಂದು ಪರ್ಫಾರ್ಮೆನ್ಸ್ ಮಾಡುವಾಗ ಹೇಗೆ ಅನ್ನಿಸ್ತಾ ಇತ್ತು? ನಿಜವಾಗಿಯೂ ನಮಗೆ ತುಂಬ ಏನು ಹೇಳಬೇಕಂತ ಅರ್ಥ ಆಗ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮನ್ನೆಲ್ಲ ಎದುರುಗಡೆ ಇದ್ದವರು ಕೂಡ ಕೂಗಿದ್ದಾರೆ. ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಯಾರು ಕೂಗೋದಿಲ್ಲ, ಆದರೂ ಕೂಡ ನಿಮ್ಮ ಕಣ್ಣಲ್ಲಿ ನಾವು ಕೂಡ ನೀರನ್ನು ಕಂಡೆವು. ಹಾಗಾಗಿ ನಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ತುಂಬ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಎನ್ನಿಸ್ತಾ ಇದ್ದೇನೆ. ಅದಕ್ಕೆ ಎಲ್ಲ ನಿಮ್ಮ ಟೀಮಿಗೆ ನಾನು ನಮ್ಮ ಎಲ್ಲ ಫಾಲ್ಕನ್ಸ್ ತಂಡದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಮೊದಲಿಗೆ ಮಕ್ಕಳಿಗೆ ಧನ್ಯವಾದ ಹೇಳಬೇಕು ಅಂತ ಇದು ಮಾಡ್ತಾನೆ. ಯಾಕಂತ ಹೇಳಿದ್ರೆ ಅವರು ಆ ರೀತಿ ಆ್ಯಕ್ಟ್ ಮಾಡಿದ ಕಾರಣ ಎದುರು ಕೂತ ನಮ್ಮ ಕಣ್ಣಲ್ಲಿ ನೀರು ಬಂತು. ಆ ಇಮೋಷನ್ಸ್ ಅಂತ ತಂದಿದ್ದಾರೆ ಹೇಳಿದರೆ ಅವರಿಗೆ ಇದು ಇದೆ. ಸೊ ಆಲ್ ದ ಬೆಸ್ಟ್, ನೈಸ್ ಪರ್ಫಾರ್ಮೆನ್ಸ್, ವೆರಿ ಗುಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಇನ್ನೂ ಅದೇ ಫೀಲ್ನಲ್ಲಿದ್ದಾರೆ, ಇನ್ನೂ ಅಳ್ತಾ ಇದ್ದಾರೆ, ಆ ಫೀಲ್ನಿಂದ ಹೊರಗೆ ಬರ್ತಾ ಇಲ್ಲ. ಸೊ ಚಿಯರ್ ಅಪ್ ಗರ್ಲ್ಸ್ ಆ್ಯಂಡ್ ಡ್ಯಾಡಿ ಯು ಟು. ಓಕೆ, ಲೆಟ್ಸ್ ಗೋ ಟು ಅವರ್ ಜಡ್ಜಸ್. ಪೂಜಾ ಶೆಟ್ಟಿ ಪ್ಲೀಸ್. दादा पनोड पंदिंग सीरियस आद गोत्तांदच्ची. It just touched me. I live in Bangalore. निकल परफॉर्मेंस उदु मुल्प यान कुल देना पेरेंट्स मिस मनपर स्टार्ट मनते. इनफैक्ट यान पंदत पप्पा अम्मा नोटिगे इज्जंदी नकुलु अक्कल नोटिगे उप्पु नगकल्ना ವ್ಯಾಲ್ಯೂ ಗೊತ್ತುಪ್ಪುಜಿ. So when we lose our parents, avu दादा feel apun panpe, you know, you showed in your performance. Very expressive. Thank you ma'am. इन्ना पुदर पनले Sapta. There is an actor in you, Putta. Thank you ma'am. You are very expressive, very expressive. Thank you ma'am. Ir manpuna todu mulpa full think like kannat neer vartun in fact. Thank you ma'am. Very nice. All the very best. God bless. Thank you ma'am. Thank you so much. I think you have a bright future. Already you onji acting maltondullar ate ಮೂಜಿ ಫಿಲ್ಮ್ ಆಕ್ಟ್ maltondullar. ಸೊ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಪಣ್ಲೆಕಾನೆ. ಅವರ್ ಟ್ಯಾಲೆಂಟ್ ಈಸ್ ಆಲ್ರೆಡಿ ಸೀನ್ ಟು ಅಸ್. ಸೊ ಆಲ್ ದ ವೆರಿ ಬೆಸ್ಟ್ ಪುಟ. Thank you. They want their choreographer to please come up, who is equally crying like the parents. Yes, going on to Kishore. ಯಾನೊಂದು ಕಮೆಂಟ್ಸ್ ಮಲ್ಕೊಂಡಿರು ತುಂಬ ಎನ್ನೋ ಒಂಜಿ ಸ್ಟೋರಿ ಪನ್ರೆ ಎಂಕ್ ಇಷ್ಟ ಉಂಡು ದಾಯಕ್ ಪಂಡ ಈ ಜೋಕ್ಲೆನ್ ತೂನಾಗ ಈ ಪೇರೆಂಟ್ಸ್ ಎಂಕ್ ಇಂಚಿಂದ ಒಂಜಿ ತೂನಾಗ ಎಂಕೊಂಜಿ ಎನ್ನ ಲೈಫ್ ಆತಿನ ಒಂಜಿ ಸೀನ್. 4th ಸ್ಟ್ಯಾಂಡರ್ಡ್ ಯಾ 5th ಸ್ಟ್ಯಾಂಡರ್ಡ್ ಇತ್ತೆ ಡಾನ್ಸ್ ಪಂಡ ಜೀವ ಬಡೋದಿತ್ತೆ ಗೊತ್ತು ಜಿ ಇಲ್ಲಡೆ ಸ್ಕೂಲ್ ಬಿಡ್ದು ಅಮ್ಮಡ ಪನ್ನೊಂದಿತ್ತೆ ಗೊಬ್ಬರ ಪೋಪೆ ಅಡೆ ಪೋಪೆ ಇಡೆ ಪೋಪೆ ಯಾನ್ ಕ್ಲಾಸ್ ಪೋಂದಿತ್ತೆ ಅವರಿಗೆ ಎಂಚಾನ ಗೊತ್ತಾ ಒಂದಿತ್ತನು ರಾತ್ರಿ ಬರ್ತದೆ ಎಡ್ಡೆಡ್ ಜಬ್ಡ ಬೇರೆ ನಾನು ಆರಾಮ್ಸೆ ಒಂಜಿ ಮಿಡಲ್ ನೈಟ್ ಅನಾಗೆ ನನ್ನ ಲಕ್ಕ ಅದು ಒಂಜಿ ಹಾಕೊಂದಿತ್ತೇರೆ ಎಂಕ್ ಲೈಫ್ ಅಡು ಏನನ್ನು ತಾರದ ಮರಕ್ಕೆ ಕಟ್ಟಬಾರ್ದು ಹಾಕದಿನಲ್ಲ ಉಂಟು. ಸೊ ಎಂಕ್ ದಾದ ಖುಷಿ ಪನ್ನಾಗ ಇತ್ತ ಎಂಕ್ ಸಪೋರ್ಟ್ ಮಲ್ಪುರಿಲ್ಲ ಬಟ್ ಎಂಕ್ ಈತ ಇಲ್ಲಿ ಆ ಪೇರೆಂಟ್ಸ್ ನಕ್ಲೇನ ಒಂಜಿ ಫೀಲ್ ಸಪೋರ್ಟ್. I want to come there. First of all, parents, thank you so much. Thank you. ನಿಮ್ಮ ಪೂರ ಪೇರೆಂಟ್ಸ್ಗಳಿಗೆ ಮದುವೆ ಪನ್ನೊಂದಿಲ್ಲ ಜೋಕ್ಲೆಗ್ ಡಾನ್ಸ್ ಮಲ್ಪೇರೆ ಅವಡು ಅಕ್ಲೆಗ್ ಸ್ಪೋರ್ಟ್ಸ್ ಅವಡು ಓವೇ ವಿಷಯ ಆಡು ಅಕ್ಕಲೆಗ್ ಇಷ್ಟ ಇತ್ತಂಡ. ಸೊ ಪ್ಲೀಸ್ ಅಕ್ಲೇನ್ ಎರೆನ್ಲ ದೂರ ಮಲ್ಪೋಚೆ ಆಡ್ದೆ ಬಿಕಾಸ್ ಅಕ್ಲೆ ನಮ್ಮ ಅಂಚನೆ ಉಪ್ಪುಂಡು ಎನ್ನ ಮನಸ್ಸಲ್ಲಿ ಒಂಜಿ ಟೈಮ್ ಬಡ ಅಂಚನೆ ಇತ್ತಾನೆ ಎಂಕ್ ಅಮ್ಮ ನಕುಲ್ ಪನ್ನೊಂದಿತ್ತೇರು ಮಸ್ತ್ ಕಲ್ಪೋಡಿ ಮಲ್ಲ ಜನ ಅವಡು ಎಂಕ್ ಎನ್ನ ಡಾನ್ಸ್ ಡೇ ಎಂಕ್ ಬೋಡಿತ್ತೆ ನನ್ನ ಫೀಲ್ ಲೈಫ್. ನನ್ನ ಮಸ್ತ್ ಜನ ದೂರ ಮಲ್ತಿದ್ದೇರು ಡಾನ್ಸ್ಗೋಸ್ಕರ ಅಲ್ಲ ನಾನು ಆತ್ ಬ್ಯಾಡ್ ಇತ್ತು ಒಂಜಿ ಲೈಫ್ ಅಡ.
So itte an pure regla board because of my dance. I love my dance and I won't leave this again. And thanks to you guys. Nikul purela you guys are silver screen. Pana Nikul nana ola reach apar. Au enna blessing atta varna blessing nikilnadu undu. Anchinda atmosphere anchinda onji spirit and patamba idare ide. Thanks to choreographers seriously. And I'm so proud. Thank you. That's all. Thank you, Kishore. Very senti, very emotional moment indeed. Anyways, Last, I want to say this. This performance for me, this is hit performance today. Inita best performance. No, nanala radu mochi teams ulla, and this was my favorite performance for me. Thank you. Thank you, sir. okay, Sanjay sir, please. Team Falcon. Yes, sir. Till now, so many teams had come from the beginning, from the audition. So many things has been performed. So many themes has been shown. But nobody made my mouth shut. Dada Panudu, Dada Bududu, Dada Barondich. I just like to thank you all to get this concept and show it on this platform. And I would like to thank the choreographer, especially for this act, how the choreography is being done for that particularly, for this age group, it's been done extremely good. Thank you, sir. Thank you so much. I have nothing to say, I'm sorry. But all the best, you all will reach somewhere very far. Thank you, sir. Thank you so much. Sanjay sir, Dala Pantajar Panana, that is the biggest compliment that you have got. Ultur Dandala 1 point, 2 point, the detail adu tupunaru. If he is speechless, that means it has really touched his heart. Thank you, Sanjay sir. Brilliant. Having good choreographers, having passionate mothers, and definitely talented kids is a full package by itself. Falcons, over to our Super Guru. I think this will say it all. A standing ovation. Thank you, ma'am. It was beautiful, wonderful, fantastic. I have no vocabularies to say anymore. It's wonderful. I had you, a tear in ma'am. my eye. Very good. Thank you so much. Thank you so much. Okay. ಇಂದಿನ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ದಾರೆ ಪ್ರಕಾಶ್ ಮಾಧವನ್ ಅವರು. ಐ ಆಮ್ ಶೂರ್ ಯು ವಿಲ್ ಹ್ಯಾವ್ ಅ ಸಾಂಗ್ ಡೆಡಿಕೇಶನ್. ಪ್ರಕಾಶ್, ಓವರ್ ಟು ಯು. ಈ ಡ್ಯಾನ್ಸಡ್ ಏರ್ಪುರ ಪಾರ್ಟಿಸಿಪೇಟ್ ಮಾಡ್ತೇರು ಅಕ್ಲೆ ಮಾತೇರೆಗ್ಲ ಅಂಚೆನೆ ಅಕ್ಲೆಗೆ ಸಪೋರ್ಟ್ ಮಾಡ್ತೀನಿ ಅಂಚಿನ ಪೇರೆಂಟ್ಸ್ಗ್ಲ ಅಂಚೆನೆ ಕೊರಿಯೋಗ್ರಾಫರ್ನ ಅಕ್ಲೆಗ್ಲ ಹ್ಯಾಟ್ಸ್ ಆಫ್ ದಯಪಂಡ ಒಂಜಿ ಎಡ್ಡ ಫ್ಯಾಕ್ಟ್ನ ಜೀವನದೊಂಜಿ ಭಾರಿ ಶೋಕದೊಂಜಿ ಘಟನೆಯನ್ನು ವೇದಿಕೆಡು ಮಾತೇರೆಗ್ಲ ತೋಷ್ಪಾದ್ ಕೊಡ್ತೇರು ನಿಕ್ಲು ಖಾಲಿ ಡಾನ್ಸರ್ಸ್ ಮಾತ್ರ ಅತ್ತು ಆ್ಯಕ್ಟಿಂಗ್ಲ ಆತೆ ಇತ್ತು ನಿಕ್ಲ ಸೂಪವಾದಿತ್ತು ಎಂಕಂತೂ ಮಸ್ತ್ ಫೀಲ್ ಆಂಡ್ ಎಂಕಲ್ನ ಜೀವನದ ನಡೆತಿನ ಮಸ್ತ್ ಘಟನೆಲು ಇಂಚಿನ ಒಂಜಿ ಪರ್ಫಾರ್ಮೆನ್ಸ್ ವೇದಿಕೆ ತೂನಾಗ ಸ್ಟೇಜ್ ತೂನಾಗ ಎಂಕ್ಲಿಗೆ ನೆನಪು ಬರ್ಪುಣಿಗೆ ಪೊಂಡು ಜೋಕ್ಲಿಗೆ ಏಪಲ್ಲ ಪಪ್ಪ ಪಂಡ ಭಾರಿ ಇಷ್ಟ ಅಂಚೆನೆ ಆ ಒಂಜಿ ಲೈನ್ ಪ್ಯಾರ್ ಮಾಂಗಾ ಹೈ ತುಮಿ ಸೇ ನಾ ಇನ್ಕಾರ ಕರೋ पास बैठो जरा आज तो इकरार करो मुझे प्यार करो. Thank you. Thank you so much. Thank you, Prakash. Okay. Before winding up, can I ask the choreographer to dance on the same dance? Yes?
Welcome back after that little short break to Maestro Productions and Namma TV presents Hems Dare to Dance, powered by Bhumi Villas, Madikeri and Coorg, PropHippo.com and Ghadi Detergent. Co-sponsored by Sun Premium Refined Sunflower Oil, Aruna Masala, Ace Promoters and Developers, Merger Soda, Maestro Interiors and JP Lightings and Appliances. We even have our associate sponsors Saumya Travels, Replica Hair Replacement Center, Master for Quality Baking and MCAT, the right place for deal. So thanks to all our sponsors while we go ahead with today's Love or Hate. Going to the lovable darling Pooja Shetty. Okay Pooja, the direct question is to you. Yes. When the topic comes love, Yeah. what do you think of? No, I just don't have to say anything because it's performance tui boka. It's just my dad. Yes, we all love our dad, we all love our mom. With due respect, that's the first thing. True, So that is universal truth. Next, if there's something, when it comes to love, what strikes you first? Like if I ask Kishore, he'll rapakka say, it's dancing, I love dancing, right? Rockstar, I know you. No, cheating. Sanjay said mom, Kishore said dance, now you have to think of something else. Your time starts now. Tick tock, tick tock, tick tock, tick tock, dish. Time's up. You lost. We're still waiting, Pooja. Love Pannaga, it's passion. My passion is towards acting. So acting is first. And Okay. then comes dance and rest of the things, definitely. Okay. Ide enkel unde TV paduja kali. Pura fun rap. Yeah. Idu pura TV paduja. Then cut mal paandalonji मन की बात बोल दो यार. It's okay. कुछ भी नहीं यार तुम. अरे ठीक है हम कट करके डाल देंगे. No problem. Oh Ansha Anurag Ijjirunda. Okay. No problem. Guessed it right. Right. Thank you so much. Your team please. So love and hate team gu in Dazzlers the Advitiya dance crew barondulleru. So we have again a special performance for today. Let's just wait and watch. Okay, over to Pooja's Dazzlers. Performing now are the Advitiya. Wait and watch. ये छोरी हमार गांव मां प्यार जैसा गुनाह किया है, इका जलील कर मुंह काला करो। ए किसनवा हमार काम के बीच ना पड़ियो, चल। हमार गांव की परंपरा है छोरा छोरी में प्यार, प्यार नहीं होगा, जो किया उनका यही हश्र होगा। है बेटिया कहाँ जावत है? पिताजी हमका पढ़ाई करन वास्ते कॉलेज जाना है। ये पढ़ाई के वजह से प्यार व्यार में लोग पड़ जात। पर पिताजी हमका पढ़ना है। बिटवा हम तुमका बहुत प्यार करते हैं, हमारे भरोसे का टूटना और परंपरा का उल्लंघन होने का डर है हमें, इसलिए मत जाओ बिटवा। ठीक है पिताजी। किसनवा पढ़ाई नहीं हो रहा, हमारे प्यार को कौन समझेगा? प्यार की ताकत और भगवान हमें एक करेगा तब मैं तुम्हें पढ़ाऊंगा। पता नहीं। बिन पूछे मेरा नाम और पता
रस्मों को रख के परे 4 कदम बस 4 कदम चल दो ना साथ मेरे बिन कुछ कहे बिन कुछ सुने हाथों में हाथ लिए 4 कदम बस 4 कदम चल दो ना साथ मेरे ए छोरे सरपंच जी देखो ये नौकर और तुहार बेटी प्यार में है। पिताजी हमारे प्यार को समझो। इनके साथ भी वही होवे जो बाकियों के साथ होवे। बहुत प्यार किया भरोसा किया अब सजा भुगतो। प्यार जो लोगन को परंपरा से बांध दे वो प्यार है, जो एक पल में नफरत में बदल जावे क्या वो प्यार है? भागो यहाँ से भागो। ये कहानी हमारे देश की सत्य घटना से आधारित है। ऐसे परंपराओं को मार गिराना चाहिए जो प्यार को नफरत में बदल दे। प्यार किया तो डरना क्या, जब प्यार किया तो डरना क्या, प्यार किया कोई चोरी नहीं की, ಚುಪ್ ಚುಪ್ಕೆ ಯಾಹೆ ಬರ್ನಾ ಕ್ಯಾ ಕರೆಕ್ಟ್. ಪ್ರೀತಿ ಅನ್ನೋದು ಯಾವಾಗಲೂ ಗೆಲ್ಲೇಬೇಕು. ನಿಜವಾದ ಪ್ರೀತಿ ಆಗಿದ್ರೆ ನಿಜವಾಗ್ಲೂ ಅದಕ್ಕೆ ಗೆಲುವು ಸಿಗಲೇಬೇಕು. ಆದರೆ ಇಂಥ ಕೆಲವು ಕಟ್ಟುಗಳಿಂದ, ಸೂಪರ್ಸ್ಟಿಷನ್ಸ್ಗಳಿಂದ, ಕೆಲವು ಸಾಂಪ್ರದಾಯಿಕ ನಿಬಂಧನೆಗಳಿಂದ ಹಲವಾರು ಬಾರಿ ನಿಜವಾದ ಪ್ರೇಮಿಗಳಿಗೆ ಅವರಿಗೆ ಯಶಸ್ಸು ಸಿಕ್ಕಲ್ಲ ಅಂತ ಒಂದು ಕಾನ್ಸೆಪ್ಟನ್ನು ನಮ್ಮ ಮುಂದೆ ತೋರಿಸಿದ್ದಾರೆ. ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಯ್ತಾ? No idea at all. Oh my God. We say love has no language, so you should have understood, right? What I said is love, if it's true, it definitely gets success. But due to some superstitious and religious norms in our society, mishaps like this happen. A nice message to our society on the concept of love and hate. Yes, who wanted to do this concept? You only. ತುಳು ಬರ್ಪುಂಡು ತುಳು ಬರ್ಪುಂಡ ಓಕೆ. ಈ ಕಾನ್ಸೆಪ್ಟ್ ಮಲ್ಪೊಡೊಂದು ದಾಯಿಗೆ ಚೂಸ್ ಮಲ್ತಾರೆ. ಆ್ಯಕ್ಚುಲಿ ಯಾನ್ ಲವ್ ಆ್ಯಂಡ್ ಹೇಟ್ ಕಾನ್ಸೆಪ್ಟ್ ಎಂಕಲೆ ತಿಕ್ಕಿ ಪೆಟ್ಟಿಗೆ ಯಾನ್ ಇಂಟರ್ನೆಟ್ ಸರ್ಚ್ ಮಲ್ತೆ ಒಂದು ರಿಯಲ್ ಸ್ಟೋರಿ ತಮಿತ್ತುಂಡು. ಉತ್ತರ ಪ್ರದೇಶಡ್ ಆಸಾರ್ ಅಂದೊಂಜಿ ವಿಲೇಜ್ ಉಂಡು. ಅವಳು ಇಂಚೆನೆ ಆಪುಂಡು ಏರ್ ಲವ್ ಮ್ಯಾರೇಜಿಗೆ ಪೋಪೆ ರಕಲೇನು ಡೈರೆಕ್ಟ್ಲಿ ಆಗೋರು ಪನಿಷ್ ಮಲ್ಪೇರು. ಓಕೆ ಐಕ್ ಹತ್ರ ಏನು ಎನ್ನೆ ಕನೆಕ್ಟ್ ಮಲ್ಪೇರು ಎಡ್ಡಲ ಥೀಮ್ ಐಡದ ಬೊಕ್ಕ ಕ್ರಿಯೇಟ್ ಮಲ್ತೀನಿ ದ ಹೋಲ್ ಡಾನ್ಸ್ ಫಾರ್ಮ್. ಓಕೆ ವೆರಿ ನೈಸ್. ಉತ್ತರ ಪ್ರದೇಶದ ಮಾತ್ರ ಅತ್ತೆ ನಮ್ಮನ್ನ ಊರುಡ್ಲ ಅಂಚಿನ ನಾಮ್ಸ್ ಇಪ್ಪು
ಬೇತಕಲ್ ಮಲ್ಪನಾಗ ಪನಿಷ್ ಮಲ್ಪರೆ ಎಂಕೆಲ್ಲ ಇಲ್ಲಾಡ್ ಬರ್ನಾಗ ಇಟ್ ಬಿಕಮ್ಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್, ವೆರಿ ವೆಲ್ ಪೋರ್ಟ್ರೇಡ್. ಬಿಫೋರ್ ಗೋಯಿಂಗ್ ಟು ದ ಜಡ್ಜಸ್, ಐ ಜಸ್ಟ್ ವಾಂಟ್ ಟು ನೋ ಒನ್ ಟಿಪ್. ಓಕೆ, ಕೆನ್ ಐ ಆಸ್ಕ್? ಯಾ ಶೋರ್. ಅಜ್ಜರ್ ದಾದ ತಿನ್ಪುನು? ಅಜ್ಜರ್ ದಾಲ್ ತಿನ್ಪುನು. What do you eat? What is your diet? Huh? No, at this age also you dance like youngsters, man. It's like too good. Cornflakes. Rose cow cornflakes, nacho like Dadaji. Okay, anyways, jokes apart, let's go directly to our judges. Sanjay sir. Advitiya. Yes sir. We were expecting something from you similar what you have done. Okay, we were thinking of that only. Even I was, speaking to Kishore and Pooja about the same thing. These people will come up with something very nice, very good. The love what you have showed, and the hate whatever. This is our concept actually, love and hate. So both the things were there in the concept. So pretty good. Thank you. Music, I just love the music which started from the beginning until the end. How the your story went on, the music supported from the back. That was really good. And all your moves and actions were very powerful. The expression also supported with that, but actions were moves. Whatever the moves you did, very powerful. Coordination was good. Okay, practiced well. It looks like. Thank you. All right. And all the characters, father or the daughter and the knocker and the previous lover girl, all the characters whatever you have chosen and whatever they have portrayed their character, it came out really good. Thank you. Thank And you. it was adapted for you people only, something like that. It was very good. The star cast was really good. Thank you. Overall, it's a better performance. Hope to have a better, more themes and more performances from you all. Good luck. Sure. Thank you, sir. Thank you, ma'am. Thank you so much. Let's go to the rock stars. Kishore Raman, please. अद्वितीय. Hi guys. Hello, sir. Guys, मुझे एक ओवर पैकेज, मतलब एक थिएटर एक्ट पता है आप लोगों को? थिएटर एक्ट होता है. जी हाँ, जी हाँ. वो थिएटर एक्ट मुझे ऐसे लगा मैं एक थिएटर एक्ट देख रहा हूँ. Oh, इधर एक नाटक भी हो रहा था और उधर डांस भी हो रहा था और एक्सप्रेशन में और कैरेक्टर, होल एक पैकेज था ये. अब डांस मुझे और भी चाहिए था. इट्स ओके. आप लोगों का जो थीम है बहुत तगड़ा है. हाँ, आई लाइक दैट ಕಾನ್ಸೆಪ್ಟ್. ఒక ಕ್ಯಾರೆಕ್ಟರ್ ವೈಸ್ ಪೂರೆ ನಲ್ಲ ಒಂಜೊಂಜಿ ಕ್ಯಾರೆಕ್ಟರ್ ಸೂಪರ್ ಮಲ್ತಿದ್ದಾರೆ ನಿಖುಲ್. ಯಾನೊಂಜಿ ಬೇತೆ ನಿಕ್ಲೆಡ್ ಎಕ್ಸ್ಪೆಕ್ಟ್ ಮಲ್ತೈತೆ ಸಮಥಿಂಗ್ ಲೈಕ್ यूनिक बिकॉज यू केम फ्रॉम मुंबई. वो लोग डांस का बाप लोग रहते हैं. सो इट्स ओके. हम लोग और भी एक आपका मौका है. एक क्वार्टर फाइनल है. मुझे नेक्स्ट टाइम आप लोगों को कुछ अलग चाहिए. अलग श्योर. कोई देखा नहीं होगा. थैंक यू गाइस. थैंक यू सो मच एंड ऑलवेज रेस्पेक्ट फॉर यू गाइस बिकॉज उधर से आए आप लोग. थैंक यू once again. Thank you so much. Okay, to your own mentor, Pooja Shetty, please. अद्वितीय डांस क्रू, माय डैज़लर्स. मुझे पर्सनली आज का आपका एक्ट बहुत अच्छा लगा. सीरियसली, वी कॉल इट ऑनर किलिंग, राइट? द कॉन्सेप्ट निकुल चूज मंदिना. So ittala nadutundu. I have come across a lot of things in Shinapura. So ಶೋ ತುಪ್ಪಿನ ಮಾತ ವೀಕ್ಷಕರಿಗೆಲ್ಲ ಯಾಮ್ ಪನ್ಪಿನಿತೆ ದಯಮಂತ್ ಇಂಚಿನ ಪುರ ಮನ್ಪರ ಪೋಡ್ಚಿ ಆ್ಯಂಡ್ ಸಪೋರ್ಟ್ ಯುವರ್ ಚಿಲ್ಡ್ರನ್. ಮಿಸ್ಟೇಕ್ಸ್ ಮಂತೊಂದಿತ್ತೆರಡ ಕರೆಕ್ಟ್ ಮನ್ಪ್ಲೆ. ವಿ ವಿಲ್ ಆಲ್ ಲಿಸನ್ ಟು ಅವರ್ ಪೇರೆಂಟ್ಸ್, ರೈಟ್? ಆ್ಯಂಡ್ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್, ಸಿ ಅ ವೆರಿ ಗುಡ್ ಕಾನ್ಸೆಪ್ಟ್. ಫುಟ್ ವರ್ಕ್ಸ್ ನಿಕಲ್ನ ಎವ್ರಿಥಿಂಗ್ ಸ್ಟ್ರಾಂಗ್ ಉಲ್ಲರ್ ನಿಕುಲ್ ಆನ್ ಯುವರ್ ಫೀಟ್. ವಾಟ್ ಎವರ್ ಯುರ್ ಡೂಯಿಂಗ್, ಎವ್ರಿ ಮೂವ್ಸ್. ಓಕೆ, all the very best. God bless. Thank you. Thank you so much, Pooja. Nitte ire pandaru tu ondipuna mata mummy papa naklaga panavandularu anchapura malporchi jokleg love vanda please support malple anchadu pura support malper itte anla panla ta pudaru
ఓ ఈ ఉందతనే వెరిటుల్లారు ఉందండి ఇంచండ అది ఇండైరెక్ట్లీ పండారు ప్లీజ్ అంచపుర ఆదిత్యండ షోకుడు పనిలే సో యూ టెల్ ద నేమ్ వి విల్ కన్విన్స్ నో ప్రాబ్లం I'll definitely tell you if there's we'll see right going to Super Guru मला चांग दिसले तुमचे डान्स I liked it very much. I liked the concept. It was very nice. I hope you'll do better next time. Okay? All the best. Thank you, thank you. Thank you, Super Guru. Okay, to the scintillating singer, calm dancer, calm entertainment package, today's chief guest. Yes, Prakash, please. ಎನ್ನ ಕಡೆ ಹಿಡ್ದು ವೆರಿ ಗುಡ್ ಪರ್ಫಾರ್ಮೆನ್ಸ್ ಮಾತೇರ್ನಲ್ಲ ಅಕ್ಕಲ ಕ್ಯಾರೆಕ್ಟರ್ನ ಅವ್ಗಳು ಭಾರಿ ಶೋ ಕೊಡು ಮಲ್ತದೇರು ಎಡ್ಡ ಮೆಸೇಜ್ ಕೊಡ್ತೇರು ಮಾತೇರಿಗಲ ಆಲ್ ದ ವೆರಿ ಬೆಸ್ಟ್ Thank you, thank you. हम सुनने के लिए तरस रहे हैं. Yes, गाना तो बनता है प्रकाश भाई. प्यार दीवाना होता है मस्ताना होता है हर खुशी से हर गम से बेगाना होता है अरे वाह. थैंक यू सो मच. Thank you so much. Of course, प्यार तो दीवाना होता है और आपका परफॉर्मेंस में भी हम सबको दीवाना बना दिया है. Thank you so much, Advitiya. Please. Love and hate, ಪ್ರೀತಿ ಹಾಗೂ ದ್ವೇಷ, ಈ ವಿಭಿನ್ನವಾದಂಥ ಥೀಮ್ನೊಂದಿಗೆ ಇಂದಿನ ಸ್ಪರ್ಧಾಳುಗಳು ಬಂದು ತಮ್ಮ ಪ್ರೆಸೆಂಟೇಷನ್ ಅನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಟೀಮ್ ಬಾಕಿ ಇದೆ, ಆದರೆ ಬಿಫೋರ್ ದ್ಯಾಟ್ ಐ ವಾಂಟ್ ಟು ರಿಮೈಂಡ್ ಎವ್ರಿಬಡಿ, ಮಾಸ್ಟರ್ ಫಾರ್ ಕ್ವಾಲಿಟಿ ಬೇಕಿಂಗ್ ಇವರು ನಮ್ಮ ಸ್ಪಾನ್ಸರ್ಸ್ ಆಗಿದ್ದಾರೆ. ಯಾಕೆ ಜೋರಾಗಿ ಹೇಳ್ತಾ ಇದ್ದೀನಿ ಅಂದರೆ ಬ್ಯಾಕ್ ಸ್ಟೇಜಲ್ಲಿ ಅವರ ಯಮ್ಮಿ ಆದಂಥ ಕೇಕ್ಸ್ ಹಾಗೂ ಬಿಸ್ಕಿಟ್ಸ್ ಬಂದಿದೆ. ಟಿಲ್ ಐ ಗೋ ಆ್ಯಂಡ್ ಟೇಸ್ಟ್ ದೆಮ್, ಯು ಟೇಕ್ ಅ ಶಾರ್ಟ್ ಬ್ರೇಕ್. Welcome back after a short break to Hems Dare to Dance. Ivattina theme, love or hate. Love me or hate me, I'm always with you. If you love me, I'm in your heart. If you hate me, I'm on your mind. But today, I love all our sponsors because of whom today's this show has been real great success. Top of the list ನಮ್ಮ ವೀಕ್ಷಕರು, ಕರಾವಳಿ ಕರ್ನಾಟಕದ ನಮ್ಮ ಟಿವಿಯ ಎಲ್ಲ ವೀಕ್ಷಕರು, ನೀವು ಈ ಕಾರ್ಯಕ್ರಮ ನೋಡಿ ಅದನ್ನು ಎಂಜಾಯ್ ಮಾಡಿ ನಮಗೆ ಎನ್ಕರೇಜ್ ಮಾಡಿದ್ರಿಂದಾಗಿ ಈ ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿ ಮೂಡಿ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಟಿವಿಯ ಎಲ್ಲ ಟೆಕ್ನಿಷಿಯನ್ಸ್, ಫುಲ್ ಟೀಮ್ ಆಫ್ ನಮ್ಮ ಟಿವಿ ಇವರಿಂದ ಕೂಡ ಈ ಕಾರ್ಯಕ್ರಮ ಉತ್ತಮವಾಗಿ ಪ್ರದರ್ಶನ ಮೂಡಿ ಬರ್ತಾ ಇದೆ. ಅದರ ಜೊತೆಗೆ ಮೇಸ್ಟ್ರೋ ಪ್ರೊಡಕ್ಷನ್ಸ್ who's been the soul and whole reason for this Hems Dare to Dance to be possible. So kudos to the Maestro team, and not to forget Forum Fizza Mall for being the venue partner, RDC Revolution Dance Crew for being our event partners. We have Off Limits and Fatima Collections for being our costume and wardrobe courtesy. We have Heaven Rose from Empire Mall for making us look so beautiful with the makeup and hairdo. ಅದರ ಜೊತೆಗೆ ನಮ್ಮ ಟೈಟಲ್ ಸ್ಪಾನ್ಸರ್ಸ್ Hems Health Conscious Food Products, powered by Bhumi Villas, Madikeri and Kurg, PropHippo.com and Ghadi Detergent. Co-sponsored by Sun Premium Refined Sunflower Oil, Aruna Masala, Ace Promoters and Developers, Maestro Interiors, Merger Soda, Hagu, JP Lightings and Appliances. Our associate sponsors, Saumya Travels, Replica Hair Replacement, Master for Quality Baking, yes, I had the cake right now, and MCART for the best deals. Thanks to all our sponsors, and of course, you are in my heart because we love you. Love and hate anta heluvaga, the next participant on stage is our Rockstar team. Yes, Rockstar. Dance in Burdu, love pannaga. What else? TikTok in your mind? My first love and my last love, mom and dance. Wow, that's a package. Mummy dance maltondittere, so mummina through a dance batundu. So dance and mom will be your first love and last love. Yes. Kudos to it. Okay, Rockstar, here barondillere next. And crew B-boys. Different thing. ಗೊತ್ತಂಡು ಈ ರೇಪೆಲ್ಲ ರಿವೀಲ್ ಮಲ್ಪುಜಾರ, ಇಟ್ಸ್ ಆಲ್ವೇಸ್ ಸಸ್ಪೆನ್ಸ್. ಬಟ್ ಎಂಕಲ್ನ ವೀಕ್ಷಕರಿಗೆ ಗೊತ್ತಾಪುಂಡು ಬಿಕಾಸ್ ದೇ ಆರ್ ಆಲ್ವೇಸ್ ಗ್ಲೂಡ್ ಆನ್ ನಮ್ಮ ಟಿವಿ. ಕಮಿಂಗ್ ಅಪ್ ನೆಕ್ಸ್ಟ್ ಇಸ್ ಬೀಟ್ ಬಾಯ್ಸ್ ಫ್ರಮ್ ರಾಕ್ಸ್ಟಾರ್. प्यार और नफरत, इन दो लफ्ज़ों में सिर्फ नफरत ही बचा है. एक बार प्यार करके देखो और आप हमें प्यार करना नहीं छोड़ोगे.
सी है रातें भीगी भीगी यादें भीगी भीगी बातें भीगी भीगी आंखों में कैसी नमी है आहा 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 सपनों का साया पलकों पे आया पल में हंसाया पल में रुलाया फिर भी ये कैसी कमी है आहा 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 पकड़ो, पागल भाग रहा है और उसे जाने मत देना। हमें आजादी चाहिए, हमें मार नहीं, प्यार की जरूरत है। जाने कोई कैसी है ये जिंदगानी जिंदगानी हमारी अधूरी कहानी ना जाने कोई कैसी है ये जिंदगानी जिंदगानी हमारी अधूरी कहानी। अरे पागल, भाग यहाँ से। आधी आधी जगी आधी आधी सोई आंखें ये तेरी तो लगता है रोई लेकर के नाम हमारा रूठा रूठा रब छूटा छूटा सब टूटा टूटा दिल तेरे बिना अब कैसे हो जीना गवारा आहा 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 ಪ್ರೀತಿ ಅನ್ನುವಂಥದ್ದು ನಮ್ಗೆಲ್ರಿಗೂ ಬೇಕಿರುವಂತಹ ಒಂದು ಇಮೋಷನ್. ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಶ್ರೀಮಂತರಾಗಿರಲಿ ಬಡವರಾಗಿರಲಿ ಯಾವುದೇ ಜನ ಆಗಿದ್ರೂ ಕೂಡ ಪ್ರೀತಿಯನ್ನು ಯಾಚಿಸ್ತಾರೆ. ಅಂಥ ರೀತಿಯಲ್ಲಿ ಮೆಂಟಲ್ ಹಾಸ್ಪಿಟಲ್ನಲ್ಲಿರುವಂತಹ ಒಂದು ಪೇಷಂಟ್ಸ್ನ ಬಗ್ಗೆ ಅವರಿಗೆ ಯಾವ ರೀತಿಯ ಪ್ರೀತಿ ಅನುಕಂಪ ಬೇಕು ಅನ್ನೋದನ್ನು ನಿಮ್ಮ ಪರ್ಫಾರ್ಮೆನ್ಸ್ ಮೂಲಕ ತೋರಿಸಿದ್ದೀರಾ. ಮೀಟ್ ಬಾಯ್ಸ್ ಫ್ರಮ್ ರಾಕ್ ಸ್ಟಾರ್ಸ್, ರೈಟ್? ಓಕೆ, ಜಡ್ಜಸ್ಗೆ ಹೇಗೆ ಅನಿಸಿದೆ ನೋಡೋಣ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಸಂಜಯ್ ಸರ್. How are you feeling? Yeah, bit tired. Better? Yeah, now better, sir. Okay. That spiral fall one by one you all did, which I really liked, apt for the sequence. And see, when you do contemporary, you have to have the extension should be very clean. Yes, sir. Little here and there, 19-20 it was. Otherwise, it was fine. Formation, Nikhil Maltina, pura formations la, it had some feeling in it. And coordination wise, little here and there, I can take it like okay, the mentally retarded people will not be coordinated how the regular people coordinate. So maybe I can take it in that sense, and I can just leave off that portion. Apart from that, it was a good performance. Thank you, sir. All the best. Thank you. Thank you, Sanjay sir. Before we go to Kishore, I think we should listen to Pooja. B-boys. Yes, ma'am. Nikhil Mantina performance satisfaction unda? Easy, ma'am.
ಓಕೆ ಓಲಾಂಡ್ಲ ದಾದನ್ಲ ಮಿಸ್ ಆಂಡುಂದಾಂಡ ಒಂಜಿ ಮಿಸ್ ಆತುಂಡು ಸ್ಟಂಟ್ ಕರೆಕ್ಟ್ ಓಕೆ ಸೊ ಅವೇನೊಂಜಿ ಕಾನ್ಸಂಟ್ರೇಟ್ ಮಲ್ಪಲೆ ಶೂರ್ ನೆಕ್ಸ್ಟ್ ಆ್ಯಂಡ್ ಎನರ್ಜಿ ಲೆವೆಲ್ ಎಡ್ಡೆ ನಿಕ್ಕಲ್ಲ ಮಸ್ತ್ ಥ್ಯಾಂಕ್ ಯು ಮ್ಯಾಮ್ ಕಾನ್ಸೆಪ್ಟ್ ಮಸ್ತ್ ಎಡ್ಡೆ ಆ್ಯಂಡ್ ಮಸ್ತ್ ವೆರಿ ನೈಸ್ ಕಾನ್ಸೆಪ್ಟ್ ಒಂಚೂರು ಲೈಕ್ ಮಾಸ್ಟರ್ ಸೆಟ್ ಕಂಟೆಂಪ್ರರಿ ಸ್ಟೈಲ್ ಮನ್ಪುನ ಒಂಚೂರು ಗ್ರೇ ಸೊ ಮಿಸ್ ಆಂಡ್ ಪನ್ಪಿನ ಫೀಲಿಂಗ್ ಎಂಕ್ಲ ಬರ್ತನ್ ಸೊ ಯು ಗೈಸ್ ಕಾನ್ಸಂಟ್ರೇಟ್ ಮೋರ್ ಆನ್ ದ್ಯಾಟ್ ಯು ಗೈಸ್ ವಿಲ್ ರಾಕ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ Yes. Now over to your own mentor, Kishore Raman Henchatan. Hello guys. Good evening, sir. Very good evening. I like the concept. Thank you so much. Concept like very unique. Yes, sir. Love tikku jeregla. So avanji concept nikle dei dina edde atun concept. Yes, thank you. But starting variation edu ಅದು starting ಇರ್ತ ಪತ್ತಿನ ಎಂಡ್ ಮೋಟ ಹೆಂಗ್ ಕೊಂಚಿ ಪಾರ್ಟ್ ಅರ್ಥ ಐಜಿ ಅವು ಹಾಸ್ಪಿಟಲ್ ದಾಗ್ ಬತ್ತನ್ Open actually ಕಟ್ಟದ ಪಾಡ್ ದುಪ್ಪ ನಿಕ್ಲೆ ಅಗೇನ್ Yenglipur and the hospital duppa. So we are coming to trying to come out of that, sir. only one by one. Okay, nice. ನಮ್ಮ contemporary moves encha open panda we have to like you know stretch malpodu nama stretch but alpa space yaiji mostly nikulu mast jana olla alleji no problem Sanjay sir and Pooja Dadapura Panderu and pura mind idtika workout malpura. Yes, okay, sure sir. good luck, god bless, thank you So much. We go to our super guru, Dipali ma'am. Nikalla concept edde ittinde. Thank you, ma'am. But I'm sure you can do much better because last time what I saw, I think you can do much better. Yes, you ma'am. came from wild card, right? Yes, exactly, ma'am. From wild card. If you have to come from the wild card and come into the semi-final, quarterfinals, you must do much better than this. Yes, ma'am. Okay? Yes, sure. All the best. Thank you, ma'am. Thank you so much. Let's hear it from our special guest today, Prakash Madhavan. Good evening, sir. ಗುಡ್ ಈವ್ನಿಂಗ್ ಮಾತೆರೆಗ್ಲ ಸುರುಗಾದ ಆಲ್ ದ ವೆರಿ ಬೆಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಮಾತು ಜಡ್ಜಸ್ ನಕ್ಲು ಪೂರ ಪಂತೀರ್ ನಿಕ್ಲ ಉಂಡು ಇಂಚಿನ ಕಡಿಮೆ ಉಂಡು ಅವೇನು ಪಾಸಿಟಿವ್ ಆದ್ದೆ ತೋನ್ಲೆ ಏರ್ಲ ಬೇಜಾರು ಮಲ್ ಪೆರಬಲ್ಲಿ ದಯಪಂಡ ನೆಕ್ಸ್ಟ್ ನಿಕ್ಲಿಗೆ ನೆಡ್ದಿಲ್ಲ ಬೆಟರ್ ಪರ್ಫಾರ್ಮೆನ್ಸ್ ಕೊರ್ರೆ ನಿಕ್ಲಿಡ್ದು ಖಂಡಿತ ಸಾಧ್ಯ ಉಂಡು ಬೊಕ್ಕ ಮ್ಯಾಮ್ ಏಪಲ ಪನ್ಪೆ ನಮ್ಮ ಸೌಜನ್ಯ ಮ್ಯಾಮ್ ಪದಾರ್ಥ ರೂಪಡು ಪನೋಡು ಒಂದು ಇದೊಂಜಿ ವಿಚಿತ್ರ ಲೋಕ ಈ ಲೋಕದ ಜನಕ್ಲೆಗೆ ಈ ಲೋಕೋಡು ಪುಟ್ಟಿನಕ್ಲೆಗೆ ಎಂಕ್ಲು ಮಸ್ತ್ ಎಂಕಲ ಕಡೆ ಹಿಡ್ದು ಪ್ರೋಗ್ರಾಮ್ಸ್ ಪೂರ ಕೊರ್ತ ಅಕ್ಲೇನು ಎಂಟರ್ಟೈನ್ ಮಲ್ಪನ ಅಕ್ಲೇನು ಖುಷಿ ಮಲ್ಪನ ಅಂಚಿನ ಪ್ರಯತ್ನ ನೇತೋ ಮಲ್ತದ ಅಂಚ ಆಂಡಲ ದೇವರ ಕೆಲವರಿಗೆ ಮಾತ ಕುರ್ಪುಜೇರಿಗೆ ಅಂಚಿನ ಒಂಜಿ ವಿಷಯ ಒಂದು सागर कितना मेरे पास है फिर भी मेरे जीवन में प्यास है ए प्यास भरी जीवन थोड़ा अमानुष बना के छोड़ा दिल ऐसा किसी ने मेरा थोड़ा बर्बादी की तरफ ऐसा मोड़ा. थैंक यू. वाह 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 वाह, हम तो गाने के और मुड़ गए प्रकाश सर. थैंक यू सो मच. लवली सॉन्ग एंड लवली परफॉर्मेंस गाइस. ऑल द बेस्ट. ವೀಕ್ಷಕರೇ, ಪ್ರೀತಿ ಹಾಗೂ ದ್ವೇಷದ ಈ ಸಂಚಿಕೆಯಲ್ಲಿ 3 ಪರ್ಫಾರ್ಮೆನ್ಸಸ್ ಆಗಿದೆ. ಹಾಗಾದ್ರೆ ಪ್ರೀತಿ ಯಾರಿಗೆ ಜಾಸ್ತಿ ಇದೆ? ಎಸ್, ಪರ್ಫಾರ್ಮರ್ ಆಫ್ ದಿ ಎಪಿಸೋಡ್ ಯಾರಿಗೆ ಸಿಕ್ಕಿದೆ ಅಂತ ನೋಡಬೇಕಾದ್ರೆ ಇಟ್ಸ್ ಆಫ್ಟರ್ ದಿಸ್ ಲಿಟಲ್ ಶಾರ್ಟ್ ब्रेक. ओके, लव एंड हेट. जजेस सभी सबको बहुत ढेर सारा प्यार देते हैं, लेकिन जिसको परफॉर्मर ऑफ द एपिसोड मिलेगा उसको थोड़ा ज़्यादा सा प्यार मिलेगा. ಯಾಕಂದರೆ ಅವ್ರಿಗೆ ಸಿಗ್ತಾ ಇದೆ ಒಂದು ಗಿಫ್ಟ್ ಹ್ಯಾಂಪರ್ ಫ್ರಮ್ ಹೆಮ್ಸ್, the title sponsors of our show, giving them a gift hamper of health conscious food products. So ಇವತ್ತಿನ ಈ ಹೆಲ್ತ್ ಕಾನ್ಷಿಯಸ್ ಫುಡ್ ಪ್ರಾಡಕ್ಟ್ಸ್ ಹೆಮ್ಸ್ನವರ ಗಿಫ್ಟ್ ಸ್ಪಾನ್ಸರ್ ಯಾರಿಗೆ ಸಿಗ್ತದೆ ಅಂತ ಗೊತ್ತಾಗಬೇಕಾದ್ರೆ ಇಟ್ಸ್ ಓವರ್ ಟು ದ ಸೂಪರ್ ಗುರು. ಹೂ ಇಸ್ ದ ಪರ್ಫಾರ್ಮರ್ ಆಫ್ ದಿ ಎಪಿಸೋಡ್? Before I go into that, I would request both the other teams who have not got that not to feel bad, because it's a straight away, what do you say, sixer by the Falcons. Wow. Yes, Falcons, it's no doubt you'll have stolen the show. Congratulations. Yes, I request today's guest Prakash Madhavan to kindly come forward and give away the gift. That's the Hems special gift hamper full of health conscious food products for the whole team.
So, performer of the episode today goes to the Falcons. Congratulations. Congratulations. With that, you are also chosen to the next round. Thank you so much. Yes, please. After the good news, there's always a bad news. Okay. Ready, guys? Performer of the episode is done. Now, judges, Danger Zone. Advitiya Dance Company and B-Boys. So, Danger Zone Pannaganikulo, don't get scared. It's just that Nikle gonji challenging option to prove your best. Next Nikle Dada Malpoli Pand. Inita episode and compare mantadu Mooji team we are just comparatively onchur low aitina performance we are putting you guys in danger zone. So B-Boys, you are in danger zone for today. Okay, so I am sure you're going to give your best next time. Work hard. Yeah, all the best. Okay, thank you, Pooja. That means Advitiya is safe. Congratulations. And all the very best. B-Boys, don't worry. Yes, please. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ವಿಶೇಷ ಅತಿಥಿಯಾಗಿ ಬಂದಂಥ ನಗುಮುಖದ ಎಂಟರ್ಟೈನರ್ ಪ್ರಕಾಶ್ ಮಾಧವನ್, ತುಂಬ ಸಂತೋಷ ಆಗಿದೆ. ನೀವು ಎಲ್ರಿಗೂ ಸಿಂಗಿಂಗ್ನಲ್ಲೇ ಕಮೆಂಟ್ಸ್ ಕೊಟ್ಟಿದ್ದೀರಾ. ನಿಮ್ಮನ್ನು ನೋಡಿ ನೋಡಿ ಈ ಎಪಿಸೋಡ್ನಲ್ಲಿ ನನಗೂ ಸುಮಾರು ಹಾಡು ಬಂದೋಯ್ತು. ಐ ಡೋಂಟ್ ನೋ, ಇಟ್ ಇಸ್ ಜಸ್ಟ್ ಹ್ಯಾಪನ್ಸ್ ಅಂತ. ಆದರೆ ಹೋಗ್ತಾ ಹೋಗ್ತಾ ನಿಮ್ಮಿಂದ 2 ಮಾತು ಹೆಮ್ಸ್ ಡೇ ಟು ಡ್ಯಾನ್ಸ್ ವೇದಿಕೆ. ಖುಷಿ ಆಯಿತು. ಯಾಕೆ ಅಂತ ಹೇಳಿದರೆ ಇಂಥ ರಿಯಾಲಿಟಿ ಶೋಸ್ನಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಭಾಗವಹಿಸಲಿಕ್ಕೆ ಚಾನ್ಸ್ ಸಿಕ್ಕುದೇ ನಮ್ಮ ಭಾಗ್ಯ. ಯಾಕೆ ಅಂತ ಹೇಳಿದರೆ ಫುಲ್ ಎಂಟರ್ಟೈನ್ಮೆಂಟ್. ನಮ್ಮದು ಏನೇ ಟೆನ್ಷನ್ ಇರಲಿ, ಪರ್ಸ್ನಲ್ ಟೆನ್ಷನ್, ಅದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅಲ್ಲಿ ಎಷ್ಟು ಹೊತ್ತು ಕೂತ್ಕೊಳ್ತೇವೆ ಅಷ್ಟು ಹೊತ್ತಂತೂ ನಾವು ಬೇರೆ ಲೋಕಕ್ಕೆ ಹೋಗ್ತೇವೆ. ಅದು ದೇವರು ಕೊಟ್ಟಂಥ ದೊಡ್ಡ ಗಿಫ್ಟ್ ನಮಗೆ. ಅಂಥ ಒಂದು ಅವಕಾಶವನ್ನು ನಮ್ಮ ಟಿ ವಿ ಹಾಗೆ ಮ್ಯಾಸ್ಟ್ರೋ ಪ್ರೊಡಕ್ಷನ್ಸ್ನವರು ಜಂಟಿಯಾಗಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ಥ್ಯಾಂಕ್ಸನ್ನು ಹೇಳುತ್ತಾ, ಹಾಗೆ ಎಲ್ಲರಿಗೂ ನಮ್ಮ ಟಿ ವಿಯ ಎಲ್ಲ ಸಿಬ್ಬಂದಿಗಳಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಶುಭಾಶಯಗಳಿಗೆ ನಮ್ಮ ಶುಭ ಹಾರೈಕೆ ಕೂಡ ನಿಮಗಿದೆ. ಇದೀಗ ಕೋಸ್ಟಲ್ ವುಡ್ಡಲ್ಲಿ ಯಾವುದೇ ಚಿತ್ರ ರಿಲೀಸಿಗಿದ್ರೂ ಕೂಡ ನಿಮ್ಮ ಹೆಸರಿಲ್ಲದೆ ಅದರಲ್ಲಿ ಲಿಸ್ಟ್ ಕಂಪ್ಲೀಟ್ ಆಗಲ್ಲ. ಎಲ್ಲ ಚಿತ್ರದಲ್ಲೂ ನಿಮ್ಮ ಹೆಸರಿದೆ. ಆದರೂ ತುಂಬ ಎಕ್ಸ್ಪೆಕ್ಟೇಷನ್ ಇರುವಂಥ ಪಿಲಿಬೈಲ್ ಯಮುನಕ್ಕ ಈ ಚಿತ್ರದಲ್ಲೂ ಒಂದು ಹಾಡನ್ನು ನೀವೇ ಹಾಡಿದ್ದೀರಾ. ತುಂಬ ಹಿಟ್ ಆದಂಥ ಹಾಡು, ಆಡಿಯೋ ರಿಲೀಸ್ ಆಗಿದೆ, ನಮ್ಗೆಲ್ರಿಗೂ ಇಷ್ಟ ಆಗಿದೆ. ಇಟ್ಸ್ ಎ ಡಾನ್ಸ್ ನಂಬರ್. ಅದನ್ನು ನಮಗೆ ಈ ವೇದಿಕೆ ಮೇಲೆ ಹಾಡ್ತೀರಿ ಅಂತ ಆದರೆ ಐ ವಿಲ್ ಕಾಲ್ ಓವರ್ ಆಲ್ ದ ಜಜಸ್ ಟು ಪ್ಲೀಸ್ ಕಮ್ ಓವರ್ ಆ್ಯಂಡ್ अगर इनका गाना बनता है हमारा नाचना तो बनता ही है. So please let me welcome the judges over to the dais when we have Prakash sing a song from Pilibail Yamuna. Aridina kodapana daitala kadigana monapana dumapana nalike gonjigana Aridina kodapana daitala kadigana monapana dumapana nalike gonjigana pure patu jeevana ಒಂದೇ ಕಲರ್ ಕೊರ್ತು ತೂಕನ್ನ ಕನ್ನ ಕಟ್ಟದಿ ತಿನ್ನೊಬ್ಬರು ನಿಜ ಮಾಡ್ತು ತೂಕನ್ನ ಅವರ ಮುಲರ ಬಿತ್ತಲು ನುಡುಗು ಮಾತ್ರ ಇಲ್ಲದ ಕಥೆನು ಬರೆದು ಸಿನಿಮಾ ನಮ್ಮ ಸಿನಿಮಾ ಪರಂದಂಡ ಬೆಲಕಾಯಿ ಕಮ್ಮೇನ ಪುಂಡಿ ಮರುವಾಯ್ ತಮ್ಮನ ಪೋರೆ ರೊಟ್ಟಿ ಬಲ್ಮನ ಪಲ್ಯರ್ ಚಟ್ನಿ ತಿಂಕನ್ನ ಅಯ್ಯ ಪರಂದಂಡ ಬೆಲಕಾಯಿ ಕಮ್ಮೇನ ಪುಂಡಿ ಮರುವಾಯ್ ತಮ್ಮನ ಪೋರಿ ರೊಟ್ಟಿ ಬಲ್ಮನ ಪಲ್ಯರ್ ಚಟ್ನಿ ತಿಂಕನ್ನ Thank you. Thank you. Thank you so much. Maestro Productions presents in association with Namma TV, hence Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com,
Co-sponsored by Maestro Interior, Ace Promoters and Developers, Merger Soda, Aruna Masala, Mcar.com, Sun Premium Refined Sunflower Oil. Associate sponsor, Replica Hair Replacement, Nanturu, Saumya Travels, JP Lights and Appliances, Master for Quality Baking. Event partner RDC, Venue partner Forum Mall, Costume partner Off Limits, Web partner NewsKarnataka.com.